ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜೋಕಟ್ಟಿಯ ಜನರು ಮಾಡಿದ ನಿರಂತರ ಹೋರಾಟಗಳು ತಡವಾಗಿಯಾದರೂ ಅಧಿಕಾರಸ್ಥರ ಗಮನ ಸೆಳೆಯಿತು. ಜೋಕಟ್ಟಿಯ ಜನರು ತಮ್ಮ ಊರಿಗಾಗಿ, ತಮ್ಮ ಉಳಿವಿಗಾಗಿ ಮಾಡ್ತಾ ಇರುವ ಹೋರಾಟಕ್ಕೆ ತಡವಾಗಿಯಾದರೂ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದೆ. ಅದೇನು ಇಲ್ಲಿದೆ ನೋಡಿ ಡೀಟೇಲ್ಸ್. ಜೋಕಟ್ಟಿಯ ಜನರ ನಿರಂತರ ಹೋರಾಟಗಳು ಆಡಳಿತ ವ್ಯವಸ್ಥೆಗೆ ಬಿಸಿ ಮುಟ್ಟಿಸಲು ಆರಂಭವಾಯಿತು. ಮಾಧ್ಯಮಗಳು ಕೂಡ ನಿರಂತರವಾಗಿ ಈ ಸಮಸ್ಯೆಯ ಬೆನ್ನು ಹತ್ತಿದ ಪರಿಣಾಮ ಆಡಳಿತ ವ್ಯವಸ್ಥೆ ಕ್ರಮ ಕೈಗೊಳ್ಳಲೇಬೇಕಾದ ಅನಿವಾರ್ಯತೆ ಸಿಲುಕಿತು ಕಣ್ರಿ. ಒನ್ ಫೈನ್ ಡೇ ಮಂಗಳೂರು ತಾಲೂಕಿನ ಸಹಾಯಕ ಆಯುಕ್ತರು ಜೋಕಟ್ಟಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜೋಕಟ್ಟಿಗೆ ಧಾವಿಸಿ ಬಂದ ಸಹಾಯಕ ಆಯುಕ್ತರಿಗೆ ಜೋಕಟ್ಟಿಯ ಸಮಸ್ಯೆ ಅರ್ಥವಾಯಿತು ಅಂತ ಕಾಣುತ್ತೆ. ಎಸಿ ಸಾಹೇಬ್ರು ಕೊಟ್ಟ ರಿಪೋರ್ಟ್ನಲ್ಲಿ ಜೋಕಟ್ಟಿಯ ಜನ ಎಂಆರ್ಪಿಎಲ್ ಕಂಪನಿಯಿಂದ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇರೋದು ಹೌದು ಅನ್ನೋದನ್ನ ಬರೆದ್ರು. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ಅಭಯ್ ಚಂದ್ರ ಜೈನ್. ಅಸಲಿಗೆ ಜೋಕಟ್ಟಿಯ ಜನರ ಸಮಸ್ಯೆಗಳಿಗೆ ಮೊದಲು ಸ್ಪಂದಿಸಬೇಕಾದದ್ದು ಅಲ್ಲಿನ ಸ್ಥಳೀಯ ಶಾಸಕ ಅಭಯ್ ಚಂದ್ರ ಜೈನ್. ಆದ್ರೆ ಮೊದಲು ಸಚಿವ ಜೈನ್ ಇದೊಂದು ಸಮಸ್ಯೆನೇ ಅಲ್ಲ ಅನ್ನೋ ಹಾಗೆ ಹಾಯಾಗಿ ಕೂತಿದ್ರು. ಆದ್ರೆ ಜನರ ಹೋರಾಟದ ಕಾವು ಏರಿಕೆ ಆಗ್ತಾ ಇದ್ದ ಹಾಗೆ ಅಭಯ್ ಚಂದ್ರ ಜೈನ್ ವಿಧಿ ಇಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯಬೇಕಾಯಿತು. ಸಿಎಂ ಅವರಿಗೆ ಪತ್ರ ಬರೆದ ಜೈನ್ ಕೂಡಲೇ ಈ ಬಗ್ಗೆ ಗಮನ ಹರಿಸುವಂತೆ ಮನವಿ ಮಾಡಿದ್ರು. ಕೊನೆಗೂ ಮಾತಾಡಿದ ಮಾಲಿನ್ಯ ನಿಯಂತ್ರಣ ಮಂಡಳಿ. ಎಂಆರ್ಪಿಎಲ್ನ ಈ ಕೋಕ್, ಸಲ್ಫರ್ ಎರಡು ಘಟಕಗಳನ್ನ ಪರಿವೀಕ್ಷಣೆ ಮಾಡಿದ್ದೀವಿ. ಪರಿವೀಕ್ಷಣೆ ಮಾಡಿ ನಮಗೆ ಕಂಡುಬಂದ ಏನು ನ್ಯೂನತೆಗಳಿದ್ದಾವೆ, ಈಗಾಗಲೇ ಅಲ್ಲಿ ಒಂದು ಸ್ವಚ್ಛತೆ, ಹೌಸ್ ಕೀಪಿಂಗ್ ಮತ್ತು ಅವರು ಒಂದು ಸುತ್ತಮುತ್ತಲಿನ ಜಾಗದಲ್ಲೆಲ್ಲ ಏನು ಈ ಕೋಕಿನ ಪೌಡರ್ ಹರಡಿರೋ ಅಂಶ, ಸುತ್ತಮುತ್ತಲು ಅದು ಫ್ಯೂಜಿಟಿವ್ ಎಮಿಷನ್ಸ್ ಜಾಸ್ತಿ ಹೋಗ್ತಾ ಇರೋದ್ರ ಬಗ್ಗೆ ನಾವು ಗಮನಿಸಿ ಇದರಿಂದ ಮುಂದೆ ಆಗುವಂಥ ತೊಂದರೆಗಳ ಬಗ್ಗೆ ನಾವು ಈಗಾಗಲೇ ಎಂಆರ್ಪಿಎಲ್ಗೆ 2 ಬಾರಿ ನಾವು ಕಾರಣ ಕೇಳುವ ನೋಟಿಸನ್ನು ಈಗಾಗಲೇ ನಾವು ನೀಡಿದ್ದೀವಿ. ಅದಕ್ಕೆ ಅವರು ಸಹ ಈಗಾಗಲೇ ಅವರು ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಆಲ್ರೆಡಿ. ಈ ಪೆಟ್ ಕೋಕ್ ಘಟಕ ಇರೋದು, ಸಲ್ಫರ್ ಘಟಕದಿಂದ ಆಗ್ತಕ್ಕಂಥ ಈ ನಮ್ಮ ಮಾಲಿನ್ಯ, ಡಸ್ಟ್ ಪೊಲ್ಯೂಷನ್ ಇರ್ಬೋದು, ಅಥವಾ ಇದ್ರ ಬಗ್ಗೆ ಈಗ ಏನಾದ್ರು ಕ್ರಮಗಳನ್ನು ತೊಳೆದರೆ ಮುಂದೆ ಅವರು ಏನೇನು ಕ್ರಮಗಳನ್ನು ತೆಗೆದುಕೊಂಡು ಅಂತ ಹೇಳಿ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಅವರು ನಮಗೆ ರಿಪ್ಲೈ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ, ನಮ್ಮ ಒಂದು ಕೇಂದ್ರ ಕಚೇರಿಗೆ ಈ ಬಗ್ಗೆ ನಾವು ಕೊಟ್ಟಿರೋ ನೋಟಿಸ್ ಇರ್ಬೋದು, ನಮ್ಮ ಒಂದು ಪರಿವೀಕ್ಷಣಾ ವರದಿ ಇರ್ಬೋದು, ಇದರ ಬಗ್ಗೆ ಮುಂದಿನ ಕ್ರಮ, ಇದರ ಬಗ್ಗೆ ಈ ಒಂದು ದೂರಿನ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲು ನಾವು ಈಗಾಗಲೇ ನಮ್ಮ ಒಂದು ವರದಿಯನ್ನು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೇಂದ್ರ ಕಚೇರಿಗೆ ಕಳಿಸಿದ್ವಿ. ಜನರ ಆರೋಗ್ಯದ ಬಗ್ಗೆ ಕಂಪನಿಯಿಂದ ಅಡ್ಡ ಪರಿಣಾಮವಾದರೆ ಮೊದಲು ಮಾತನಾಡಬೇಕಾದ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊನೆಗಾದ್ರೂ ಎಚ್ಚೆತ್ತುಕೊಂಡಿತು. ನಿಮ್ಮ ಕಂಪನಿಯಿಂದ ಜನರಿಗೆ ತೊಂದರೆಯಾಗಿದೆ, ನಿಮ್ಮ ಕಂಪನಿಯನ್ನ ಯಾಕೆ ಮುಚ್ಚಬಾರದು ಅಂತ ಶೋಕಾಸ್ ನೋಟಿಸ್ ಜಾರಿ ಮಾಡಿತು. ಎಂಆರ್ಪಿಎಲ್ನ ಈ ಒಂದು ಕೋಕ್ ಸಲ್ಫರ್ ಘಟಕದ ಒಂದು ಹಾವಳಿ ಏನಿದೆ, ಇದರ ವಿರುದ್ಧ ನಮ್ಮ ಹೋರಾಟಕ್ಕೆ ಈಗ ಅಧಿಕೃತವಾದಂಥ ಒಂದು ಮಾನ್ಯತೆಗಳು ದೊರಕಲಿಕ್ಕೆ ಶುರುವಾಗಿದೆ.
ಆರಂಭದಲ್ಲಿ ನಮ್ಮ ಆರೋಪವನ್ನು ಎಲ್ಲರೂ ಕೂಡ ಜನಪ್ರತಿನಿಧಿಗಳು, ಕಂಪನಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಕಡೆಗಣಿಸ್ತಾ ಇತ್ತು. ಆದರೆ ಆರಂಭದಲ್ಲಿ ಶಾಸಕ ಅಭಯಚಂದ್ರ ಜೈನ್ ಸರ್ಕಾರಕ್ಕೆ ಈ ಒಂದು ಅಕ್ರಮಗಳ ಬಗ್ಗೆ ಪತ್ರವನ್ನು ಬರೆದರು. ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದು ಅಧಿಕೃತವಾದಂಥ ಒಂದು ಬೋರ್ಡ್ ಏನಿದೆ, ಅದೇ ನಿಮ್ಮ ಈ MRPL ಕೋಕ್ ಸಲ್ಫರ್ ಘಟಕವನ್ನು ಯಾಕೆ ಮುಚ್ಚಬಾರ್ದು ಅಂತ ಪ್ರಶ್ನೆ ಮಾಡಿಯೇ ನೋಟಿಸನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ಮಕ್ಕಳ ಆರೋಗ್ಯಗಳು ಹಾಳಾಗಿದೆ, ಶಾಲೆ, ಪರಿಸರ, ನೀರು ಎಲ್ಲ ಕೂಡ ಕಲುಷಿತಗೊಂಡಿದೆ. ಅದರಿಂದಾಗಿ ನೀವು ತೆಗೆದುಕೊಳ್ತಾ ಇರುವಂಥ ಕ್ರಮ ಯಾವುದೇ ರೀತಿಯಲ್ಲಿ ಕೂಡ ಸಾಲದು. ಅದರಿಂದಾಗಿ ನಿಮ್ಮ ಕೋಕ್ ಸಲ್ಫರ್ ಘಟಕವನ್ನು ಮುಚ್ಚಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದು ಖಂಡಿತವಾಗಿ ನಮ್ಮ ಇಷ್ಟೊಂದು 6 ತಿಂಗಳ ನಿರಂತರ ಹೋರಾಟಕ್ಕೆ ಸಿಕ್ಕಿರೋ ಒಂದು ಜಯ. ಆದರೆ ಇಷ್ಟರಿಂದ ನಾವು ತೃಪ್ತಪಡಲಿಕ್ಕೆ ನಾವು ರೆಡಿ ಇಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ರಿಪೋರ್ಟ್ನ ಆಧಾರದಲ್ಲಿ ಸರ್ಕಾರ ತಕ್ಷಣ ಈ ಘಟಕವನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕು. ಇಷ್ಟೆಲ್ಲ ಆದ ನಂತರ ಜೋಕಟ್ಟಿಯ ಜನರ ಹೋರಾಟಕ್ಕೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು ಹೀಗೆ ನೋಡಿ. MRPLನ ಕಾರ್ಯಕ್ರಮವೊಂದಕ್ಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಭೇಟಿ ನೀಡಲು ದಿನ ಫಿಕ್ಸ್ ಆಗುತ್ತೆ. ಆದ್ರೆ ಜೋಕಟ್ಟಿಯ ಹೋರಾಟಗಾರರಿಗೆ ಅಂಜಿ ಅವರ ಭೇಟಿಯನ್ನ MRPL ಗುಟ್ಟಾಗಿಯೇ ಇಟ್ಟಿರುತ್ತೆ. ಆದ್ರೆ ಅದೇಗೋ ಹೋರಾಟಗಾರರಿಗೆ ಧರ್ಮೇಂದ್ರ ಪ್ರಧಾನ್ ಭೇಟಿಯಾಗುವ ದಿನ, ಸಮಯ ಗೊತ್ತಾಗಿ ಬಿಡುತ್ತೆ. ಧರ್ಮೇಂದ್ರ ಪ್ರಧಾನ್ MRPLಗೆ ಭೇಟಿ ನೀಡಿದ ದಿನ ಜೋಕಟ್ಟಿಯ ಜನ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ಜನರ ಪ್ರತಿಭಟನೆಯನ್ನ ಕಾರಿನಲ್ಲೇ ಕೂತು ಗಮನಿಸಿದ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ MRPL ಕಾರ್ಯಕ್ರಮ ಮುಗಿದ ಕೂಡಲೇ ಜೋಕಟ್ಟಿಯ ಜನರನ್ನ ಭೇಟಿಯಾಗಿ ಆದರ್ಶ ಮೆರೆಯುತ್ತಾರೆ. ಇಲ್ಲಿಯವರೆಗೆ ಜೋಕಟ್ಟಿಯ ಜನರಿಗೆ ಏನಾಗಿದೆ ಅಂತಾನೂ ಕೇಳದ ಸಂಸದ ನಳಿನ್ ಕುಮಾರ್ ಕಟೀಲ್ ಕೂಡ ಆ ಸಂದರ್ಭ ಸಾಥ್ ಕೊಡುತ್ತಾರೆ. ಜನರ ಸಮಸ್ಯೆಯನ್ನ ಸಹನೆಯಿಂದ ಆಲಿಸಿದ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಜನರ ಸಮಸ್ಯೆ ಬಗ್ಗೆ ಅಧ್ಯಯನ ನಡೆಸಿ ಕ್ರಮ ಕೈಗೊಳ್ಳಲು ಸಮಿತಿ ರಚಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡುತ್ತಾರೆ. ಒಟ್ಟಿನಲ್ಲಿ ಜೋಕಟ್ಟಿಯ ಜನರ ಸಂಘಟಿತ ಹೋರಾಟ ಒಂದು ಹಂತಕ್ಕೆ ತಲುಪಿದೆ. ಧರ್ಮ, ಜಾತಿ ಅಂತ ಜನ ಹೊಡೆದಾಡಿಕೊಳ್ತಾ ಇದ್ರೆ ಜೋಕಟ್ಟಿಯ ಜನ ಮಾತ್ರ ಧರ್ಮಾತೀತವಾಗಿ ಹೋರಾಟ ನಡೆಸಿ ತಮ್ಮ ಊರನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಊರು ನುಂಗಲು ಹೊರಟಿರುವ ರಕ್ಕಸ ಕಂಪನಿಯ ವಿರುದ್ಧ ನಿರಂತರವಾಗಿ ಹೋರಾಡುತ್ತಲೇ ಇದ್ದಾರೆ. ಹಲವು ಅಡ್ಡಿ ಆತಂಕಗಳ ನಡುವೆ ಜಾತಿ ಧರ್ಮದ ಬೇಲಿಯನ್ನ ದಾಟಿ ಹೋರಾಟ ಮಾಡಿದ ಜೋಕಟ್ಟಿಯ ಗ್ರಾಮಸ್ಥರು ತಮ್ಮ ಹೋರಾಟದಲ್ಲಿ ತಾತ್ಕಾಲಿಕ ಯಶಸ್ಸು ಪಡೆದಿದ್ದಾರೆ. ಯಾವ್ಯಾವುದೋ ಕಾರಣಕ್ಕೆ ಅರ್ಥವಿಲ್ಲದೆ ಜಗಳವಾಡುವವರ ನಡುವೆ ಊರಿಗಾಗಿ ದೈತ್ಯ ಕಂಪನಿಯ ಜೊತೆ ಹೋರಾಡ್ತಾ ಇರುವ ಜೋಕಟ್ಟಿಯ ಜನ ವಿಶಿಷ್ಟವಾಗಿ ನಿಲ್ತಾರೆ. ಜೋಕಟ್ಟಿಯ ಹೋರಾಟಗಾರರಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್.